ಸ್ಪರ್ಧಾತ್ಮಕ ಶಿಕ್ಷಣ ಆಂತರಿಕ ಮತ್ತು ಸಾಧನ ಮೌಲ್ಯಗಳನ್ನು ನಿರ್ಧಾರ ಮಾಡುತ್ತಾ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ರೂಪಿಸುವ ಪರೀಕ್ಷೆ ಆಗಿದೆ ಎಂದು ತೇಜಸ್ ಚಾರಿಟೇಬಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸೋಮ್ಲಾ ನಾಯ್ಕ ಅಭಿಪ್ರಾಯಪಟ್ಟರು. ಪಾವಗಡ ಪಟ್ಟಣದ ಹರ್ಷಿತಾ ಕಾಂಪ್ಲೆಕ್ಸ್ನ ಸಭಾಂಗಣದಲ್ಲಿ ತಾಲೂಕಿನ ಬಡ ಸಾಮಾನ್ಯ ಕೃಷಿಕರ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಅಭ್ಯಾಸ ಮಾಡುವ ವಿದ್ಯಾರ್ಥಿನಿಯರಿಗೆ ತೇಜಸ್ ಚಾರಿಟೇಬಲ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಉಚಿತ ಸಿಇಟಿ ಮತ್ತು ಎನ್ಇಇಟಿ ಸ್ಪರ್ಧಾತ್ಮಕ ಶಾಲಾ ತರಬೇತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ತೇಜಸ್ ಚಾರಿಟೇಬಲ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಸೋಮ್ಲಾ ನಾಯ್ಕ್ ಮಾತನಾಡಿ, ಈ ಟ್ರಸ್ಟ್ ವತಿಯಿಂದ ಅತ್ಯುತ್ತಮ ತಾಲೂಕಿನಿಂದ ಬಡ ವಿದ್ಯಾರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧಗೊಳಿಸಿ ಉತ್ತಮ ಭವಿಷ್ಯ ರೂಪಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಟ್ರಸ್ಟ್ ಕಾರ್ಯದರ್ಶಿ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಗಾಯತ್ರಿಬಾಯಿ ಮಾತನಾಡಿದರು. ಮಾಜಿ ಎಸ್ಎಸ್ಕೆ ಅಧ್ಯಕ್ಷ ಕೆವಿ ಶ್ರೀನಿವಾಸ್, ಪ್ರಾಂಶುಪಾಲ ವಿನೋದ್ ಕುಮಾರ್, ಡಿಎಸ್ ದಾಸ್, ಹಿರಿಯ ಉಪನೋಂದಣಾಧಿಕಾರಿ ಶಂಕರ್ ಮೂರ್ತಿ ಹಾಗೂ ಮೊದಲನೇ ವರ್ಷ ತರಬೇತಿ ಪಡೆದ ಹಲವು ಮಂದಿ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ, ಪಾವಗಡ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಟ್ರಸ್ಟ್ಗೆ ಒಳ್ಳೆ ಹೆಸರು ತರಬೇಕು. ಯಾಕಂದರೆ ಮೊದಲು ನಾವು ಪ್ರಾರಂಭ ಮಾಡಿದಾಗ ಆಗಸ್ಟ್ನಲ್ಲಿ ಫಸ್ಟ್ ದಿವಸ 95 ಜನ ರಿಜಿಸ್ಟ್ರೇಷನ್ ಮಾಡಿದ್ರು. ಆಮೇಲೆ 70ಕ್ಕೆ ಇಳಿದ್ರು, ಕೊನೆಗೆ 40ಕ್ಕೆ ಇಳಿದ್ರು. ಹೀಗೆ ಆಗಬಾರ್ದು. ಯಾಕಂದರೆ ನೀವೆಲ್ಲ ನೀವು ಕಷ್ಟಪಟ್ಟು ವ್ಯಾಸಂಗ ಮಾಡಿದ್ರೆ ನಮಗೂ ಒಳ್ಳೆಯ ಹೆಸರು ಬರ್ತದೆ. ನಮಗೆ ಇದರಿಂದ ಲಾಭ ಏನು? ನಮಗೂ ಲಾಭ ಅಂದ್ರೆ ತಾಲೂಕು ಬರೋ ಲಾಭನೇ ನಮಗೆ ಲಾಭ. ನಾವು ಅಷ್ಟಕ್ಕೆ ಮಾತ್ರ ಪ್ರಯತ್ನ ಮಾಡ್ತೀವಿ. ಬೇರೆ ವಿಧದಲ್ಲಿ ಅರ್ಥ ಮಾಡಿಕೊಂಡು ಪ್ರಚಾರ ಮಾಡೋರು ಇದ್ದಾರೆ. ಯಾವುದೇ ಪ್ರಚಾರಕ್ಕೆ ನಿಮಗೋರ್ಲೆ ನೀವೆಲ್ಲ ಕೋಚಿಂಗ್ ಕ್ಲಾಸ್ಗೆ ಬಂದು ಒಳ್ಳೆ ಕೋಚಿಂಗ್ ಕ್ಲಾಸನ್ನು ಉಪಯೋಗ ತಗೋಬೇಕು ಅಂತ ವಿನಂತಿ ಮಾಡಿ, ವಿನೋದ್ ಅವರಲ್ಲಿ ಮತ್ತೆ ನನ್ನ ಒಂದು ಮನವಿ, ಈಗಾಗಲೇ ಒಳ್ಳೆಯ ನುರಿತ ಉಪಾಧ್ಯಾಯರಿಗೆ ಕಳಿಸ್ತಾ ಇದ್ದಾರೆ. ಸಾಧ್ಯವಾದಷ್ಟು ಅವರು ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ವಿನಂತಿ ಮಾಡಿ, ನೀವೆಲ್ಲ ಬಹಳ ಹೆಚ್ಚಿನ ಶ್ರದ್ಧೆ ವಹಿಸಿ ವ್ಯಾಸಂಗ ಮಾಡ್ತೀರಾ ಅಂತ ಹೇಳಿ ಮನಸ್ಫೂರ್ತಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಸಂದರ್ಭ ಹೇಳೋದಿಷ್ಟೇ, ನನ್ನ ಮಕ್ಕಳ ಕಷ್ಟ ನೋಡಿ ನಾನು ಕೋಚಿಂಗ್ ಮಾಡಬೇಕಂತ ನಮ್ಮ ತಂದೆಯವ್ರ ಹತ್ರ, ನಮ್ಮ ಯಜಮಾನ್ರವ್ರ ಹತ್ರ ನಾನು ಕೇಳ್ಕೊಂಡಾಗ ಆಯ್ತಮ್ಮ ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ಸಪೋರ್ಟ್ ಮಾಡಿ ಇಷ್ಟೆಲ್ಲ ಮಾಡಿಲ್ಲ. ಅದು ದೇವರ ಇದು. ನಮ್ಮ ಪಾವಗಡ ತಾಲೂಕು ಅವರೇ, ವಿನೋದ್ ಸರ್ ಅವರು ಪಾವಗಡ ತಾಲೂಕು ಅವರೇ ಪರಿಚಯ ಆಗಿ ಅವರು ಪಾಪ ಬರ್ತೀನಿ ಅಂತೇಳಿ ಒಪ್ಕೊಂಡು ನನ್ನಿಂದ ವ್ಯವಸಾಯ ಆಗುತ್ತೆ ನಮ್ಮ ಪಾವಗಡ ತಾಲೂಕು ಮಕ್ಕಳಿಗೆ ಮಾಡ್ತೀನಿ ಅಂತ ಹೇಳಿ ಅವರು ಪಾಪ ಕಷ್ಟಪಟ್ಟು ಟೀಚರ್ಸ್ ಎಲ್ಲ ಕಳಿಸ್ತಾ ಇದ್ದಾರೆ. ಒಳ್ಳೆ ನೀವು ಯಾವ ಕಾಲೇಜ್ಗೆ ಹೋಗಬೇಕು ಸೆಲೆಕ್ಷನ್ ಮಾಡೋದು ನಿಮಗೆ ಬಿಟ್ಟಿರುತ್ತೆ ಆನ್ಲೈನಲ್ಲಿ. ಅದು ಕೂಡ ನೀವು ಚೆನ್ನಾಗಿ ಕಾಲೇಜಲ್ಲಿ ಎಷ್ಟು ರ್ಯಾಂಕಿಂಗ್ವರೆಗೂ ಸ್ಟಾಪ್ ಆಗಿತ್ತು, ಚಿತ್ರ ಎಷ್ಟು ರ್ಯಾಂಕಿಂಗ್ವರೆಗೂ ಸಿಕ್ಕಿದೆ ಅಂತ ಎಲ್ಲ ಯೋಚನೆ ಮಾಡಿ ನೀವು ಇದು ಮಾಡಿ. ಯಾಕಂದರೆ ನಾನು ಚಿಕ್ಕಪ್ಪನ ಮಗನಿಗೆ ನೋಡಿದ್ದೇನೆ, ಅವ್ನು ಒಳ್ಳೆ ರ್ಯಾಂಕ್ ತೆಗಿದ್ದಾನೆ, ಆದರೆ ಒಳ್ಳೆ ಕಾಲೇಜ್ ಹೋಗಿಲ್ಲ. ಅವನು ಆಪ್ಷನ್ ಸೆಲೆಕ್ಷನ್ ಮಾಡಬೇಕಾದ್ರೆ ಆಪ್ಷನ್ ಸರಿಯಾಗಿ ಸೆಲೆಕ್ಷನ್ ಮಾಡಿ ನೀವು ಫಿಲಪ್ ಮಾಡಬೇಕಾಗುತ್ತೆ. ಅದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ವಿನೋದ್ ಸರ್ ನಿಮಗೆ ಹೆಲ್ಪ್ ಮಾಡ್ತಾರೆ. ನೀವು ಆ ಥರ ಏನಾದರೂ ಇದ್ದರೆ, ನೀವು ಎಕ್ಸಾಮ್ ಆದಮೇಲೆ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿ ಬಂದಮೇಲೆ ನಿಮ್ಗೆ ಆ ಥರ ತೊಂದರೆ ಇದ್ರೂ ಸಾರಿ ಕೇಳಿದ್ರೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೀವು ಅದನ್ನು, ಯಾಕಂದರೆ ನಾನು ಹಳ್ಳಿ ಕಡೆಯಿಂದ ಬಂದಿದ್ದೀನಿ, ನಾವು ಅಷ್ಟೊಂದು ಗೊತ್ತಿಲ್ಲ.